Praise the Lord. Praise the Lord. Hallelujah. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ದೇವರ ವಾಕ್ಯಗಳನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರ ಪ್ರೀತಿಯನ್ನ ನಾವು ದೇವರ ವಾಕ್ಯಗಳ ಮುಖಾಂತರ ಅರಿತುಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಅವರು ಒಳ್ಳೆಯವರಾಗಿದ್ದಾರೆ. ಆ ದೇವರ ಪ್ರೀತಿ ಶಾಶ್ವತವಾಗಿದೆ. ಆದ್ದರಿಂದ ನಾವು ಕೂಡ ಸೇರಿ ನಿನ್ನಂಥ ದೇವರು ಯಾರೂ ಇಲ್ಲ ಎಂಬುದಾಗಿ ನಮ್ಮ ಹೃದಯದಲ್ಲಿ ವಿಶ್ವಾಸಿಸಿ ನಮ್ಮ ಬಾಯಿಂದ ಅರಿಕೆ ಮಾಡುತ್ತಾ ಈ ಸಾಲುಗಳನ್ನು ಹಾಡಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರಿಯರೇ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ವಿಶ್ವಾಸದಿಂದ ಎಲ್ಲರೂ ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವಂತಹ ವಿಷಯ, ದೇವರು ನನ್ನನ್ನು ಎಷ್ಟಾಗಿ
ಪ್ರೀತಿಸುತ್ತಿದ್ದಾರೆ ಎಂಬ ವಿಷಯದ ಕುರಿತಾಗಿ ನಾವು ಧ್ಯಾನಿಸೋಣ. ಸಂತ ಯೋವಾನನು ಬರೆದಂತಹ ಶುಭ ಸಂದೇಶ ಅಧ್ಯಾಯ 15 ವಚನ 13ರಲ್ಲಿ ನಾವು ಓದುತ್ತೇವೆ, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಇಲ್ಲಿ ನಾವು ನೋಡ್ತೀವಿ, ಒಬ್ಬ ಸ್ನೇಹಿತ ತಾನು ಪ್ರೀತಿಸ್ತಾ ಇರತಕ್ಕಂತಹ ತನ್ನ ಗೆಳೆಯನಿಗೋಸ್ಕರ ತೋರಿಸಬಹುದಾದ ಅತಿ ಶ್ರೇಷ್ಠವಾದ ಪ್ರೀತಿಯ ಕಾರ್ಯ ಎಂದರೆ ಆ ಸ್ನೇಹಿತನ ಒಳಿತಿಗಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡುವಂಥದ್ದು. ಅದಕ್ಕಿಂತಲೂ ಅಲ್ಟಿಮೇಟ್ ಆಗಿ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರಿಗೆ ಸಾಧ್ಯ ಇದೆ. ದೇವರ ಪ್ರೀತಿ ಅಂತಕ್ಕಂಥದ್ದು ಒಂದು ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೋಸ್ಕರ ಪ್ರಾಣಾರ್ಪಣೆ ಮಾಡುವಂತಹ ಪ್ರೀತಿಗಿಂತಲೂ ಉನ್ನತವಾದದ್ದು ದೇವರ ಪ್ರೀತಿಯಾಗಿದೆ. ಅದು ಹೇಗೆ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ, ದೇವರು ತನ್ನ ಒಬ್ಬನೇ ಮಗನಾದ ಪ್ರಭು ಯೇಸು ಕ್ರಿಸ್ತರನ್ನ ನನಗಾಗಿ ನಿಮಗಾಗಿ ಬಲಿಯರ್ಪಿಸಿದರು. ಅಥವಾ ದೇವರು ಸ್ವತಃ ಈ ಭೂಮಿಗೆ ಮನುಷ್ಯನಾಗಿ ಬಂದು ನನಗಾಗಿ ನಿಮಗಾಗಿ ಪ್ರಾಣಾರ್ಪಣೆ ಮಾಡಿದರು. ಯಾರಿಗಾಗಿ? ನನಗಾಗಿ ನಿಮಗಾಗಿ ಎಂದು ಹೇಳುವಾಗ ನಾನು ನೀವು ದೇವರಿಗೆ ಗೆಳೆಯರಾಗಿದ್ವಾ? ಖಂಡಿತವಾಗಲೂ ಇರಲಿಲ್ಲ. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಓದ್ತೀವಿ, ನಾವು ದೇವರಿಗೆ ಶತ್ರುಗಳಾಗಿ ಇದ್ದೆವು ಎಂದು. ನಾವೇನಾಗಿದ್ವಿ? ದೇವರಿಗೆ ಶತ್ರುಗಳಾಗಿದ್ವಿ. ದೇವರನ್ನು ದ್ವೇಷಿಸುತ್ತಾ ದೈವದ್ರೋಹಿಗಳಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ವಿ. ಇನ್ನೊಂದು ವಚನದಲ್ಲಿ ನಾವು ನೋಡುವಾಗ, ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 11ನೇ ವಚನ, 11 ಮತ್ತು 12ನೇ ವಚನ ಈ ರೀತಿಯಾಗಿ ಹೇಳ್ತದೆ, ದೇವರೊಡನೆ ಸತ್ಸಂಬಂಧಿತರು ಯಾರೂ ಇಲ್ಲ. ದೇವರೊಂದಿಗೆ ಒಂದು ಒಳ್ಳೆಯ ಸಂಬಂಧದಲ್ಲಿ, ನೀತಿಯ ಸಂಬಂಧದಲ್ಲಿ ಇರ್ತಕ್ಕಂಥವರು ಒಬ್ಬರು ಕೂಡ ಇಲ್ಲ. ಸನ್ಮತಿಗಳು ಓರ್ವರೂ ಇಲ್ಲ. ಆತನನ್ನು ಅರಸುವವರಂತೂ ಇಲ್ಲವೇ ಇಲ್ಲ. 12ನೇ ವಚನ ಹೇಳ್ತದೆ, ಸರಿದರು ದೂರ, ದೇವರಿಂದ ದೂರ, ದಾರಿ ತಪ್ಪಿ ನಡೆದರೆಲ್ಲರೂ ಬಲು ದೂರ, ಒಳಿತನು ಮಳ್ಪರೋರ್ವನೂ ಇಲ್ಲ. ಅಂದರೆ ಒಬ್ಬನು ಕೂಡ ದೇವರ ದೃಷ್ಟಿಯಲ್ಲಿ ನೀತಿವಂತನಿಲ್ಲ, ಒಳ್ಳೆಯವನಿಲ್ಲ, ದೇವರನ್ನ ಪ್ರೀತಿ ಮಾಡುವವನಿಲ್ಲ. ಎಲ್ಲರೂ ದೇವರನ್ನು ದ್ವೇಷಿಸುತ್ತಾ ದೇವರ ಶತ್ರುಗಳಾಗಿ ಇರುವವರೇ ಆಗಿದ್ದೆವು ನಾವೆಲ್ಲರೂ ಕೂಡ. ಈ 3ನೇ ಅಧ್ಯಾಯದ 23ನೇ ವಚನ ಹೇಳ್ತದೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯನ್ನು ನಷ್ಟಪಡಿಸಿಕೊಂಡು ದೇವರಿಂದ ದೂರ ಸರಿದು ಸ್ವಾರ್ಥದ, ಅಹಂಕಾರದ, ಹಠಮಾರಿತನದ, ಅವಿಶ್ವಾಸದ, ದ್ವೇಷದ ಒಂದು ಪಾಪಮಯ ಜೀವಿತವನ್ನು ಮಾನವರೆಲ್ಲರೂ ಜೀವಿಸ್ತಾ ಇದ್ವಿ. ಎಲ್ಲ ಮಾನವರು ಪಾಪಿಗಳೇ, ಬೈಬಲ್ ಸುಳ್ಳಾಗೋದಿಲ್ಲ. ಮಾನವರೆಲ್ಲರೂ ಪಾಪಿಗಳೇ ಅಂತ ಹೇಳಿದ ಮೇಲೆ ಮಾನವರೆಲ್ಲರೂ ಪಾಪಿಗಳೇ. ದೇವರೊಡನೆ ಸತ್ಸಂಬಂಧಿತರು ಯಾರೂ ಇಲ್ಲ, ಸನ್ಮತಿಗಳು ಓರ್ವರೂ ಇಲ್ಲ. ಒಬ್ಬರು ಕೂಡ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಇರಲಿಲ್ಲ. ಅಂದರೆ ಏನಾಗಿದ್ವಿ? ದೇವರಿಗೆ ನಾವೆಲ್ಲರೂ ಶತ್ರುಗಳಾಗಿ ಇದ್ವಿ. ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ಹಗೆತನ ಎಂಬ ಗೋಡೆ ಇತ್ತು. ದೇವರು ನಮ್ಮನ್ನು ದ್ವೇಷಿಸಿಲ್ಲ, ನಾವು ದೇವರನ್ನು ದ್ವೇಷಿಸಿದ್ವಿ. ಹೇಗೆ? ನಮ್ಮ ಸ್ವಾರ್ಥದ, ಹಠಮಾರಿತನದ, ಅವಿಶ್ವಾಸದ, ಅಜ್ಞಾನದ ಜೀವಿತದ ಮುಖಾಂತರವಾಗಿ ನಾವು ದೇವರನ್ನು ದ್ವೇಷಿಸಿದೆವು. ಆ ರೀತಿಯಲ್ಲಿ ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ಹಗೆತನ ಇತ್ತು. ಈಗ ಇಲ್ಲಿ ಯೇಸು ಹೇಳಿದ ಮಾತೇನು? ಗೆಳೆಯರಿಗಾಗಿ ತನ್ನ ಪ್ರಾಣವನ್ನು ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ ಅಥವಾ ಯಾರಲ್ಲೂ ಇಲ್ಲ. ಈಗ ದೇವರು ಪ್ರಾಣ ಕೊಟ್ಟಿದ್ದು ಗೆಳೆಯರಿಗಾಗಿ ಅಲ್ಲ, ಶತ್ರುಗಳಿಗಾಗಿ. ನಾವು ದೇವರಿಗೆ ಶತ್ರುಗಳಾಗಿದ್ವಿ. ನಾವು ಶತ್ರುಗಳಾಗಿದ್ದಾಗ
ದೇವರು ಯೇಸು ಪ್ರಭು ನನಗಾಗಿ ನಿಮಗಾಗಿ ಪ್ರಾಣಾರ್ಪಣೆ ಮಾಡಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದರಿಂದ ದೇವರಿಗೆ ನಮ್ಮ ಮೇಲಿರುವ ಪ್ರೀತಿ ವ್ಯಕ್ತವಾಗ್ತದೆ ಎಂಬುದಾಗಿ ಇದೇ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದ್ತೀವಿ. ನಾವಿನ್ನೂ ಪಾಪಿಗಳಾಗಿ ಇರುವಾಗಲೇ, ಶತ್ರುಗಳಾಗಿ ಇರುವಾಗಲೇ, ದೈವದ್ರೋಹಿಗಳಾಗಿರುವಾಗಲೇ, ದೇವರೊಂದಿಗೆ ಹಗೆತನದಲ್ಲಿ ಇರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ, ಯಾರಿಗೋಸ್ಕರ? ನಮಗೋಸ್ಕರ. ಹೇಳಿ ನೋಡೋಣ, ನನಗೋಸ್ಕರ ಅಂತ ನೀವು ಒಬ್ಬೊಬ್ಬರು ಹೇಳಿ. ನನಗೋಸ್ಕರ, ನನಗೋಸ್ಕರ. ನಾನು ದೇವರಿಗೆ ಶತ್ರುವಾಗಿರುವಾಗಲೇ, ಹೇಗೆ ಶತ್ರುವಾಗಿದ್ದೆ? ಪಾಪದ ಜೀವನವನ್ನು ಜೀವಿಸ್ತಾ ಇದ್ದೆ. ಆದಾಮನ ಮುಖಾಂತರ ನಾನು ಪಾಪಿಯಾಗಿದ್ದೆ. ಮಾತ್ರವಲ್ಲ, ನಾನು ಕೂಡ ಎಷ್ಟೋ ವಿಧದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಒಂದು ಜೀವನವನ್ನು ಜೀವಿಸ್ತಾ ಇದ್ದೆ. ಪ್ರೀತಿಗೆ ವಿರುದ್ಧವಾದ, ಪರಿಶುದ್ಧತೆಗೆ ವಿರುದ್ಧವಾದ, ಸತ್ಯಕ್ಕೆ ವಿರುದ್ಧವಾದ, ವಿಶ್ವಾಸಕ್ಕೆ ವಿರುದ್ಧವಾದ ಒಂದು ಜೀವಿತವನ್ನು ನಾನು ಜೀವಿಸಿಕೊಂಡು ದೇವರಿಗೆ ಶತ್ರುವಾಗಿದ್ದೆ. ಅಂತ ನನ್ನನ್ನು ದೇವರು ಪ್ರೀತಿ ಮಾಡಿದ್ದು. ಒಳ್ಳೆಯವನನ್ನ ಒಳ್ಳೆಯವಳನ್ನ ಅಲ್ಲ, ಕೆಟ್ಟವನಾಗಿದ್ದ ನನ್ನನ್ನು. ಯೇಸುಕ್ರಿಸ್ತ ಹೇಳ್ತಾರಲ್ವಾ, ನರಪುತ್ರನು ಬಂದಿರುವುದು ಕೆಟ್ಟದ್ದನ್ನು ಸರಿಪಡಿಸುವುದಕ್ಕಾಗಿ. ಯೇಸುಕ್ರಿಸ್ತರು ಬಂದಿದ್ದು ಕೆಟ್ಟು ಹೋಗಿದ್ದನ್ನು ಸರಿಪಡಿಸುವುದಕ್ಕಾಗಿ. ಕೆಟ್ಟು ಹೋಗಿತ್ತು ಏನು? ನನ್ನ ನಿಮ್ಮ ಜೀವಿತಗಳು, ಆತ್ಮ ಕೆಟ್ಟು ಹೋಗಿತ್ತು, ನಾಶವಾಗಿ ಹೋಗಿತ್ತು ಪಾಪದ ನಿಮಿತ್ತವಾಗಿ. ಅದು ಆದಾಮನ ಪಾಪ ಇರಬಹುದು, ಅಥವಾ ನಮ್ಮ ವೈಯಕ್ತಿಕ ಪರ್ಸನಲ್ ಸಿನ್ಸ್ ಇರಬಹುದು. ನನ್ನ ನಿಮ್ಮ ಪಾಪದ ನಿಮಿತ್ತವಾಗಿ ಕೆಟ್ಟು ಹೋಗಿದ್ದ ನಮ್ಮ ಆತ್ಮಕ್ಕೆ, ನಮ್ಮ ಜೀವಿತಕ್ಕೆ ಹೊಸತನವನ್ನು ಕೊಡುವುದಕ್ಕಾಗಿ, ಜೀವ ಕೊಡುವುದಕ್ಕಾಗಿ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಯೇಸು ಹೇಳ್ತಾರೆ, ನಾನು ಬಂದಿರುವುದು ಜೀವ ನೀಡುವುದಕ್ಕಾಗಿ. ಯೋಹಾನನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10ರಲ್ಲಿ ಯೇಸು ಹೇಳ್ತಾರೆ, ನಾನು ಬಂದಿರುವುದು ಜೀವ ಉಂಟಾಗುವುದಕ್ಕಾಗಿ. ಐ ಹ್ಯಾವ್ ಕಮ್ ಟು ಗಿವ್ ಲೈಫ್, ಲೈಫ್ ಇನ್ ಅಬೆಂಡೆನ್ಸ್. ಸ್ವಲ್ಪ ಜೀವ ಕೊಟ್ಟು ಹೋಗ್ಲಿಕ್ಕಲ್ಲ, ಸಮೃದ್ಧಿಯಾದ ಜೀವ ಅಂದರೆ ಇಟರ್ನಲ್ ಲೈಫ್. ಇಟರ್ನಲ್ ಲೈಫ್, ಎಂದಿಗೂ ಅಳಿಯದ, ಎಂದಿಗೂ ನಾಶವಾಗದ ಒಂದು ಜೀವನವನ್ನು ನನಗೂ ನಿಮಗೂ ಅಂದರೆ ಎಲ್ಲ ಪಾಪಿಗಳಿಗೂ, ಎಲ್ಲ ಶತ್ರುಗಳಿಗೂ ಕೊಡುವುದಕ್ಕಾಗಿ ಯೇಸು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೊಂದು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದರ ಮುಖಾಂತರ ನಮಗೆ ವ್ಯಕ್ತವಾಗ್ತದೆ. ಇದೇ ನಿಜವಾದ ದೇವರ ಪ್ರೀತಿಯ ಎಕ್ಸ್ಪ್ಲನೇಷನ್. ಉದಾಹರಣೆ, ನಮಗೆ ಕಾಯಿಲೆ ಇದೆ, ದೇವರು ನಮ್ಮನ್ನು ಗುಣ ಮಾಡಿದರು. ನಮಗೇನೋ ಸಾಲ ಇದೆ, ದೇವರು ನಮ್ಮ ಸಾಲವನ್ನು ತೀರಿಸಿದರು. ನಮಗೆ ಮನೆ ಇರಲಿಲ್ಲ, ದೇವರು ನಮಗೆ ಹೊಸ ಮನೆ ಕೊಟ್ಟರು. ನಮಗೆ ತುಂಬ ಕಷ್ಟಗಳಿತ್ತು, ಆ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಆದುದರಿಂದ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಎಂದು ನಾನು ಭಾವಿಸೋದಾದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಅದಲ್ಲ. ದೇವರ ಪ್ರೀತಿಯ, ದೇವರು ನನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂಬುದಕ್ಕೆ ಒಂದು ಬೆಸ್ಟ್ ಅಥವಾ ಹೈಯೆಸ್ಟ್ ಎಕ್ಸ್ಪ್ಲನೇಷನ್ ಅದಲ್ಲ. ಅಲ್ಟಿಮೇಟ್ ಆದ ಒಂದು ಎಕ್ಸ್ಪ್ಲನೇಷನ್ ಅದಲ್ಲ. ನನ್ನ ಕಾಯಿಲೆ ಗುಣಪಡಿಸಿದ್ದಾಗಲಿ, ಹೊಸ ಮನೆ ಕೊಟ್ಟಿದ್ದಾಗಲಿ, ಸಾಲ ತೀರಿಸಿದ್ದಾಗಲಿ, ನನ್ನ ಜೀವಿತದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿದ್ದಾಗಲಿ ಅಲ್ಲ ದೇವರ ಪ್ರೀತಿಯ ಹೈಯೆಸ್ಟ್ ಎಕ್ಸ್ಪ್ಲನೇಷನ್. ದೇವರ ಪ್ರೀತಿಯ ಅತ್ಯುನ್ನತವಾದ ಒಂದು ಎಕ್ಸ್ಪ್ಲನೇಷನ್ ಅಥವಾ ವಿವರಣೆ ನಮಗೆ ಅರ್ಥ ಆಗಬೇಕಾದ್ರೆ ಈ ರೋಮ 5:8 ವಾಕ್ಯವನ್ನು ನಾವು ಓದಬೇಕು. ರೋಮ 5:8 ನಾವು ಓದ್ತೀವಿ, ನಾನಿನ್ನು ಪಾಪಿಯಾಗಿರುವಾಗಲೇ ಕ್ರಿಸ್ತ ಯೇಸು ನನಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನನ್ನ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ದೇವರ ಪ್ರೀತಿ ವ್ಯಕ್ತವಾಗುವುದು ಯಾವುದರ ಮುಖಾಂತರ? ರೋಗ ಸೌಖ್ಯದ ಮುಖಾಂತರ ಅಲ್ಲ, ಅದ್ಭುತಗಳ ಮುಖಾಂತರ ಅಲ್ಲ, ಅಥವಾ ಯಾವುದೋ ಒಂದು ಭೌತಿಕವಾದ ಆಶೀರ್ವಾದಗಳ ಮುಖಾಂತರ ಅಲ್ಲ. ದೇವರ ಪ್ರೀತಿ ವ್ಯಕ್ತವಾಗಿದ್ದು ನಾನಿನ್ನು ಪಾಪಿಯಾಗಿ ಇರುವಾಗಲೇ ದೇವರು ಯೇಸು ಕ್ರಿಸ್ತರನ್ನು ನನಗಾಗಿ ಈ ಧರೆಗೆ ಕಳುಹಿಸಿಕೊಟ್ಟಿದ್ದರಲ್ಲಿಯೂ ಮತ್ತು ಯೇಸು ಕ್ರಿಸ್ತರು ನನ್ನ ಸಕಲ ಪಾಪ ಶಾಪಗಳನ್ನು ತಮ್ಮ ದೇಹದಲ್ಲಿ ಹೊತ್ತು ನನಗಾಗಿ ಗೋಲ್ಗೊತ್ತ ಬೆಟ್ಟದಲ್ಲಿ
ಬಲಿ ಅರ್ಪಿಸಿದ್ದರ ಮುಖಾಂತರವಾಗಿಯೂ ಪ್ರಾಣಾರ್ಪಣೆ ಮಾಡುವುದರ ಮುಖಾಂತರವಾಗಿಯೂ ದೇವರು ಯಾವ ರೀತಿಯಲ್ಲಿ ಎಷ್ಟು ಮಾತ್ರ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದನ್ನು ದೇವರು ವ್ಯಕ್ತಪಡಿಸುತ್ತಾರೆ. ಇಂದು ಈ ಪ್ರೀತಿಯ ಅರಿವು ಅನುಭವ ಯಾರಿಗೆಲ್ಲ ಆಗಿದೆಯೋ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ತಮ್ಮ ಜೀವಿತದಲ್ಲಿ ಪಾಪವನ್ನು ತೊರೆದು ಒಂದು ಪರಿಶುದ್ಧವಾದ ಜೀವನವನ್ನು, ನೀತಿಯ ಜೀವಿತವನ್ನು ಜೀವಿಸಲು ಸಾಧ್ಯವಾಗ್ತದೆ. ಯಾರಿಗೆಲ್ಲ ಈ ಪ್ರೀತಿಯ ಅರಿವು ಅನುಭವ ಇನ್ನೂ ಈ ಪ್ರಪಂಚದಲ್ಲಿ ಆಗಲಿಲ್ವೋ ಅವರು ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡಬಹುದು, ಉಪವಾಸಗಳನ್ನ ಮಾಡಬಹುದು, ಬೈಬಲ್ ಓದಬಹುದು, ಹಾಡಬಹುದು, ಪ್ರಬೋಧನೆಗಳನ್ನ ಮಾಡಬಹುದು, ಅನೇಕ ರೀತಿಯ ಧಾರ್ಮಿಕ ಕಾರ್ಯಗಳನ್ನ ಮಾಡ್ಬೋದು. ಆದರೆ ದೇವರನ್ನು ಮೆಚ್ಚಿಸುತ್ತಾ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಮೆಚ್ಚಿಸ್ತಾ ಜೀವಿಸಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಆಗಬೇಕಾದ ನಿಜವಾದ ಅರಿವು, ನಿಜವಾದ ಸತ್ಯದ ಅರಿವು ಯಾವುದು ಅಂದರೆ, ನಾನಿನ್ನು ಪಾಪಿ ಆಗಿದ್ದಾಗಲೇ, ದೇವರಿಗೆ ಶತ್ರುವಾಗಿದ್ದಾಗಲೇ, ದೇವರಿಗೂ ನನಗೂ ಒಂದು ಹಗೆತನ ಇದ್ದಾಗಲೇ ದೇವರು ತಮ್ಮ ಒಬ್ಬನೇ ಮಗನಾದ ಯೇಸು ಪ್ರಭುವನ್ನು ನನಗಾಗಿ ಬಲಿ ಅರ್ಪಿಸಿದರು, ಅಂದರೆ ಸಾಯಿಸಿದರು. ಯಾಕೆ? ನನ್ನ ಪಾಪ ಶಾಪಗಳನ್ನು ಪರಿಹರಿಸಿ ಶಾಶ್ವತವಾಗಿ ನನ್ನಿಂದ ನೀಗಿಸಿ ನನ್ನನ್ನು ಪವಿತ್ರೀಕರಿಸುವುದಕ್ಕೋಸ್ಕರ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ನಾವು ನಂಬಿ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಪರಿವರ್ತನೆ ಆಗ್ತದೆ. ನಾವು ಪಾಪದಲ್ಲಿ ಜೀವಿಸೋದಿಲ್ಲ, ಪಾಪದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಎಷ್ಟೋ ಕ್ರೈಸ್ತರಿದ್ದಾರೆ, ದೀಕ್ಷಾಸ್ನಾನ ಪಡ್ಕೊಂಡು ಕ್ರೈಸ್ತ ಸಭೆಯಲ್ಲಿ ಒಂದಾಗಿದ್ದಾರೆ, ಆದರೆ ಕ್ರಿಸ್ತ ಯೇಸುವನ್ನು ಪ್ರೀತಿಸ್ತಾ ಬದುಕ್ತಾ ಇಲ್ಲ. ಕಾರಣ ಏನು? ಕಾರಣ ಏನು ಅಂದರೆ ದೇವರ ಆ ಪೂರ್ಣತೆಯಿಂದ ತುಂಬಲ್ಪಟ್ಟಿಲ್ಲ. ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18-19 ವಚನ ಹೇಳ್ತದೆ. ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, 18 ಮತ್ತು 19 ವಚನ. ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತೆ ಆಗಲಿ. ಇಟ್ ಈಸ್ ಎ ಪ್ರೇಯರ್. ಇದೊಂದು ಪ್ರಾರ್ಥನೆ. ಸಂತ ಪೌಲರು ಎಫೆಸದ ಭಕ್ತ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ದೇವರು ಬಯಸ್ತಾ ಇದ್ದಾರೆ. ನಮ್ಮೆಲ್ಲರ ಜೀವಿತದಲ್ಲಿ ಇಂದು ಈ ಸಂದೇಶವನ್ನು ಆಲಿಸುತ್ತಿರುವ ನಮ್ಮೊಬ್ಬೊಬ್ಬರ ಜೀವಿತದಲ್ಲೂ ಕೂಡ ಈ ಒಂದು ಅನುಭವ ಆಗಬೇಕು ಎಂದು ದೇವರು ಬಯಸುತ್ತಾ ಇದ್ದಾರೆ. ಯಾವ ಅನುಭವ? ಜ್ಞಾನವನ್ನು ಮೀರಿದ ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ, ದೈವ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವಂತೆ ಆಗಬೇಕು. ಹೌದು, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ನಾವು ಆಸಕ್ತರಾಗಬೇಕು. ದೇವರ ಪೂರ್ಣತೆಯಿಂದ ತುಂಬಿದವರಾಗಬೇಕು. ದೇವರ ಪೂರ್ಣತೆಯಿಂದ ವಿ ಮಸ್ಟ್ ಬಿ ಫಿಲ್ಡ್ ಬೈ ದ ಫುಲ್ನೆಸ್ ಆಫ್ ಗಾಡ್. ದೇವರ ಪೂರ್ಣತೆಯಿಂದ ನಾವು ತುಂಬಲ್ಪಡಬೇಕಾದರೆ ನಮಗೆ ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸ್ತಾ ಇದ್ದಾರೆ ಎಂಬ ಸತ್ಯದ ಅರಿವು ನಮ್ಮ ಹೃದಯದಲ್ಲಿ ಆಗಬೇಕು. ಹೃದಯದಲ್ಲಾಗಬೇಕು. ನಮ್ಮ ಬುದ್ಧಿಯಲ್ಲಿ ಆದರೆ ಪ್ರಯೋಜನ ಇಲ್ಲ. ನಮ್ಮ ಹೃದಯದಲ್ಲಿ ದೇವರ ಪ್ರೀತಿಯ ಆ ಕನ್ವಿಕ್ಷನ್ ಆಗಬೇಕು. ದೇವರು ನನ್ನ ಪಾಪ, ನನ್ನ ಶಾಪ ಹೊತ್ಕೊಳ್ಳಿಕ್ಕೆ ಈ ಧರೆಗೆ ಮನುಷ್ಯನಾಗಿ ಬಂದರು. ನನ್ನ ತಂದೆ ಹೊತ್ಕೊಳ್ಳಿಲ್ಲ, ನನ್ನ ತಾಯಿ ಹೊತ್ಕೊಳ್ಳಿಲ್ಲ, ನನ್ನ ಜೀವನ ಸಂಗಾತಿ ಹೊತ್ಕೊಳ್ಳಿಲ್ಲ, ಸ್ನೇಹಿತರು ಹೊತ್ಕೊಳ್ಳಿಲ್ಲ, ನನ್ನ ಮಕ್ಕಳು ಹೊತ್ಕೊಳ್ಳಿಲ್ಲ, ಬಂಧು ಬಳಗದವರು ಹೊತ್ಕೊಳ್ಳಿಲ್ಲ. ಯಾರು ಕೂಡ ನನ್ನ ಪಾಪವನ್ನು, ಶಾಪವನ್ನು ಹೊತ್ಕೊಳ್ಳಿಲ್ಲ. ನನ್ನ ಪಾಪ ಶಾಪವನ್ನು ಹೊತ್ಕೊಳ್ಳಿಕ್ಕೆ ಆ ಸ್ವರ್ಗದ ಒಡೆಯನಾದ ದೇವರೇ ಈ ಭೂಮಿಗೆ ನನಗೋಸ್ಕರ, 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 ನಿನಗೋಸ್ಕರ, ನಿನಗೋಸ್ಕರ ಮನುಷ್ಯನಾಗಿ ಬಂದರು. ಮನುಷ್ಯನಾದ ನಾನು ಮಾಡಿದ ಪಾಪ, ಮನುಷ್ಯನಾಗಿದ್ದ ಆದಾಮನಿಂದ ಈವರೆಗೂ ಮತ್ತು ಲೋಕದ ಅಂತ್ಯದವರೆಗೂ ಸಕಲ ಮನುಷ್ಯರು ಮಾಡಿದ ಅಥವಾ ಮಾಡುತ್ತಿರುವ, ಮಾಡಲಿರುವ ಸಕಲ ಪಾಪಕ್ಕೂ ಒಮ್ಮೆಗೆ ಪರಿಹಾರ ಮಾಡುವುದಕ್ಕೋಸ್ಕರ, ಪರಿಹಾರ ಮಾಡಿ ಸ್ವರ್ಗದಿಂದ ಕ್ಷಮೆಯನ್ನು ತರುವುದಕ್ಕೋಸ್ಕರ, ಪಾಪ ಕ್ಷಮೆಯನ್ನು ನಮ್ಮೆಲ್ಲರಿಗೂ ಸಿಗುವಂತೆ ಮಾಡೋದಕ್ಕೋಸ್ಕರ ದೇವರು ಮನುಷ್ಯನಾದರು. ಮನುಷ್ಯನಾಗಿ ನಮ್ಮ ಪಾಪವನ್ನು ಅವರು ಹೊತ್ಕೊಂಡು ಅದನ್ನು ಶಿಲುಬೆಗೆ ಜಡಿದು ಅದನ್ನು ನಾಶಪಡಿಸಿದರು.
ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ನನ್ನ ಪಾಪವನ್ನು ತಮ್ಮ ದೇಹದಲ್ಲಿ ಹೊತ್ಕೊಂಡು ನಾಶಪಡಿಸಿದ್ರಿಂದ ನನ್ನ ಪಾಪ ಪರಿಹಾರವಾಗಿದೆ. ಮಾತ್ರವಲ್ಲ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ದೇವರ ಸನ್ನಿಧಿಯಲ್ಲಿ. ಕಾರಣ ಏನು? ಯೇಸು ಪ್ರಭು ಅದನ್ನು ತಮ್ಮ ದೇಹದಲ್ಲಿ ಹೊತ್ತು ಪಾಪದ ವೇತನ ಮರಣವನ್ನು ಅನುಭವಿಸಿದ್ದರಿಂದ ಪಾಪ ಕ್ಷಮಿಸಲಾಗಿದೆ ಮತ್ತು ಪಾಪ ಪರಿಹಾರವಾಗಿದೆ. ಇದು ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6ನೇ ವಚನ ಈ ರೀತಿ ಹೇಳ್ತದೆ, ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ವರಪ್ರಸಾದಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ. ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ನೋಡಿ, ಎಷ್ಟು ಸುಂದರವಾದ ವಾಕ್ಯಗಳು, ಎಷ್ಟೊಂದು ಪವಿತ್ರ ಆತ್ಮನ ಶಕ್ತಿಯಿಂದ ಕೂಡಿದಂತಹ, ದೇವರ ಪ್ರೀತಿಯಿಂದ ತುಂಬಿದಂತಹ ಮಾತುಗಳಾಗಿದೆ ಇದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಮ್ಮ ಪ್ರೀತಿಯ ಪುತ್ರನಲ್ಲೇ, ಅಂದರೆ ಯೇಸು ಕ್ರಿಸ್ತರಲ್ಲೇ ತಂದೆ ದೇವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ವರಪ್ರಸಾದಕ್ಕಾಗಿ ಆ ದೇವರನ್ನ ಸ್ತುತಿ ಮಾಡೋಣ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾವುದು? ಯೇಸು ಕ್ರಿಸ್ತರಲ್ಲಿ ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ವರಪ್ರಸಾದ, ಕೃಪೆ ಯಾವುದು? ಮುಂದಿನ ವಾಕ್ಯ ಹೇಳ್ತದೆ, ಅವರು ಸುರಿಸಿದ ರಕ್ತಧಾರೆಯ ಮೂಲಕ, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನನಗೂ ನಿಮಗೂ ಲಭಿಸಿದ ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆ. ನಾವು ಮಾಡಿದ ಸತ್ಕಾರ್ಯಗಳಿಂದ ಅಲ್ಲ, ನಮ್ಮ ಪೂರ್ವಜರು ಅಥವಾ ನಮ್ಮ ಕುಟುಂಬದವರು ಅಥವಾ ಯಾರೋ ಮಾಡಿದ ಸತ್ಕಾರ್ಯಗಳಿಂದಾಗಲಿ, ಪ್ರಾರ್ಥನೆಗಳಿಂದಾಗಲಿ, ಪುಣ್ಯಗಳ ಕಾರ್ಯಗಳಿಂದಾಗಲಿ ಅಲ್ಲ, ಯೇಸು ಕ್ರಿಸ್ತರು ಸುರಿಸಿದ ಪರಿಶುದ್ಧ ರಕ್ತದಿಂದ, ಯೇಸುವಿನ ರಕ್ತದಿಂದ, ಯೇಸುವಿನ ರಕ್ತದ ಮುಖಾಂತರವಾಗಿ ನನಗೂ ನಿಮಗೂ ಏನು ಸಿಕ್ಕಿದೆ? ಪಾಪ ಕ್ಷಮೆ ಸಿಕ್ಕಿದೆ, ಪಾಪ ಕ್ಷಮಿಸಲ್ಪಟ್ಟಿದೆ. ಯೇಸುವಿನ ರಕ್ತ ಸುರಿಯಲ್ಪಟ್ಟಾಗ ನನ್ನ ಪಾಪಕ್ಕೆ ಕ್ಷಮೆ ಲಭಿಸಿತು. ಮಾತ್ರವಲ್ಲ, ಪಾಪ ವಿಮೋಚನೆ ಲಭಿಸಿತು. ಇದು ದೇವರ ಅನುಗ್ರಹದ ಶ್ರೀಮಂತಿಕೆ. ದಿಸ್ ಇಸ್ ದ ರಿಚ್ನೆಸ್ ಆಫ್ ಗಾಡ್ಸ್ ಗ್ರೇಸ್. ದೇವರ ಕೃಪೆಯ, ದೇವರ ಕರುಣೆಯ ಒಂದು ಶ್ರೀಮಂತಿಕೆ ಇದಾಗಿದೆ. ಹಿ ಈಸ್ ರಿಚ್ ಇನ್ ಮರ್ಸಿ ಅಂಡ್ ಕಂಪ್ಯಾಷನ್ ಅಂಡ್ ಲವ್. ದೇವರು ಪ್ರೀತಿಯಲ್ಲಿ ಶ್ರೀಮಂತರಾಗಿದ್ದಾರೆ, ಕರುಣೆಯಲ್ಲಿ ಶ್ರೀಮಂತರಾಗಿದ್ದಾರೆ, ಕ್ಷಮೆಯಲ್ಲಿ ಶ್ರೀಮಂತರಾಗಿದ್ದಾರೆ. ಆ ಶ್ರೀಮಂತಿಕೆಯನ್ನು, ಪ್ರೀತಿಯ, ಕ್ಷಮೆಯ, ಕರುಣೆಯ ಆ ಶ್ರೀಮಂತಿಕೆಯನ್ನು ನನ್ನ ಮೇಲೆ, ನಿಮ್ಮ ಮೇಲೆ, ನಮ್ಮೊಬ್ಬೊಬ್ಬರ ಮೇಲೆ, ಎಲ್ಲ ಪಾಪಿಗಳ ಮೇಲೆ, ಎಲ್ಲ ಮಾನವರ ಮೇಲೆ ಯಥೇಚ್ಛವಾಗಿ ಸುರಿಸಿದ್ದಾರೆ. ಇದು ದೇವರ ಅನುಗ್ರಹದ ಶ್ರೀಮಂತಿಕೆ ಸರಿ. ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ಸುರಿಸುತ್ತಾರೆ ಅಲ್ಲ, ಸುರಿಸಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲಿ ಸುರಿಸಿದ್ದಾರೆ? ಗೋಲ್ಗೊಥಾ ಬೆಟ್ಟದ ಮೇಲೆ ಯೇಸು ಕ್ರಿಸ್ತರು ಅರ್ಪಿಸಿದ ಆ ಬಲಿ ಅರ್ಪಣೆಯ ಮುಖಾಂತರ ಈ ದೇವರ ಕರುಣೆ, ದೇವರ ಪ್ರೀತಿ ಸುರಿಯಲ್ಪಟ್ಟಿತು. ಹಾಗೆ ಸುರಿಯಲ್ಪಟ್ಟ ದೇವರ ಪ್ರೀತಿಯನ್ನು ನನ್ನ ನಿಮ್ಮ ಹೃದಯಗಳಲ್ಲಿ ತುಂಬಿಸುವುದಕ್ಕಾಗಿಯೇ ಪಂಚಾಶತ್ತಮ ಹಬ್ಬದ ದಿನದಂದು ದೇವರು ಆತ್ಮಸ್ವರೂಪನಾಗಿ ಅಗ್ನಿನಾಳವಾಗಿ ಇಳಿದು ಬಂದರು ಈ ಧರೆಗೆ. ಆ ಪವಿತ್ರ ಆತ್ಮರು ಇಳಿದು ಬಂದು ಏನು ಮಾಡಿದರು? ದೇವರ ಪ್ರೀತಿಯನ್ನು ನಾವೊಬ್ಬೊಬ್ಬರು ಸ್ವೀಕಾರ ಮಾಡಿ ಅನುಭವಿಸುತ್ತಾ ಆ ಪ್ರೀತಿಯಲ್ಲಿ ಜೀವಿಸುವಂತೆ ಮಾಡಿದ್ರು. ಯಾರೆಲ್ಲ ದೇವರಿಂದ ಬಂದ ಅವರ ಆತ್ಮರನ್ನು ಸ್ವೀಕಾರ ಮಾಡಿದರೋ ಅವರೆಲ್ಲರ ಹೃದಯದಲ್ಲಿಯೂ ಈ ಪ್ರೀತಿ, ಈ ಪಾಪಕ್ಷಮೆ, ಈ ಕರುಣೆ ಸಮೃದ್ಧಿಯಾಗಿ ತುಂಬಲ್ಪಟ್ಟಿದೆ. ಎಲ್ಲಿರಿಸಿದ್ದಾರೆ? ತನ್ನ ಆತ್ಮರಲ್ಲಿ. ಪುತ್ರನ ಆತ್ಮ, ಯೇಸುವಿನ ಆತ್ಮನ ಮುಖಾಂತರವಾಗಿ ಆ ಪ್ರೀತಿ ನಮ್ಮೊಬ್ಬೊಬ್ಬರಿಗೂ ಲಭಿಸುವಂತೆ ದೇವರು ಮಾಡಿದ್ದಾರೆ. ಇಂದು ಪವಿತ್ರ ಆತ್ಮರಿಗೆ ಬೆಲೆ ಎಷ್ಟು? ಫ್ರೀ. ಹೋಲಿ ಸ್ಪಿರಿಟ್ ಈಸ್ ಫ್ರೀ ಗಿಫ್ಟ್ ಆಫ್ ಗಾಡ್. ಯಾರೆಲ್ಲ ಯೇಸುವಿನ ಯಾತನೆ, ಮರಣ, ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು
ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿಕೊಂಡು ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ತಾರೋ ಅಥವಾ ಒಪ್ಪಿಕೊಳ್ತಾರೋ ಅವರಿಗೆ ದೇವರು ಕೊಡುವ ಒಂದು ಉಚಿತ ವರದಾನವಾಗಿದೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು. ಪವಿತ್ರ ಆತ್ಮ ಯಾವ ವ್ಯಕ್ತಿಯ ಹೃದಯದಲ್ಲಿ ಬರ್ತಾರೋ ಅಥವಾ ಯಾವ ವ್ಯಕ್ತಿ ಪವಿತ್ರಾತ್ಮನನ್ನು ತನ್ನ ಹೃದಯದಲ್ಲಿ ವಿಶ್ವಾಸದಿಂದ ಸ್ವೀಕಾರ ಮಾಡ್ತಾನೋ, ಬರಮಾಡಿಕೊಳ್ತಾನೋ, ಆ ವ್ಯಕ್ತಿಯ ಜೀವಿತದಲ್ಲಿ ದೇವರು ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟಂತಹ, ನೀಡಿದಂತಹ ಪಾಪ ಕ್ಷಮೆ, ಪಾಪ ವಿಮೋಚನೆ, ನಿತ್ಯ ಜೀವ, ರಕ್ಷಣೆ ಇದೆಲ್ಲವೂ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ನಮಗೆ ಸೇರ್ಪಡೆ ಆಗ್ತದೆ. ನಮ್ಮ ಒಳಗಡೆ ಇದು ನಮಗೆ ಸಿಗ್ತದೆ. ದ್ಯಾಟ್ ಈಸ್ ದ ಫುಲ್ನೆಸ್ ಆಫ್ ಗಾಡ್. ಅದೇ ದೇವರ ಸಂಪೂರ್ಣತೆ ಆಗಿದೆ. ಈ ದೇವರ ಸಂಪೂರ್ಣತೆಯಿಂದ ನಾವು ತುಂಬಲ್ಪಡಬೇಕಾದರೆ ದೇವರ ಪ್ರೀತಿಯ ಅರಿವು ನಮಗಾಗಬೇಕು. ಅದಕ್ಕೆ ಪೌಲರು ಹೇಳಿದ್ದು, ಜ್ಞಾನವನ್ನು ಮೀರಿದ, ಮನುಷ್ಯ ಜ್ಞಾನಕ್ಕೆ ಇದು ಅರ್ಥ ಆಗೋದಿಲ್ಲ, ಮನುಷ್ಯ ಜ್ಞಾನವನ್ನು ಮೀರಿದ ಈ ಪ್ರೀತಿ ಯಾವ ಪ್ರೀತಿ? ದೈವ ಪ್ರೀತಿ ನಾವು ಅರಿತುಕೊಳ್ಳಲು ಆಸಕ್ತರಾಗಬೇಕು. ದೇವರು ಎಷ್ಟಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಈ ಸತ್ಯದ ಅರಿವು ನಮಗೆ ಮನದಟ್ಟಾಗಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ. ಅದು ಗೆಳೆಯರಿಗಾಗಿ ಅರ್ಪಿಸುವಂಥದ್ದು. ಆದರೆ ಶತ್ರುವಿಗಾಗಿ ಒಬ್ಬ ಪ್ರಾಣಾರ್ಪಣೆ ಮಾಡಿದ್ದಿದ್ರೆ ಅದು ಈ ಪ್ರಪಂಚದ ಇತಿಹಾಸದಲ್ಲಿ ದೇವರು ಮನುಷ್ಯನಾಗಿ ಬಂದು ಇಡೀ ಮನುಷ್ಯ ಕುಲಕ್ಕೋಸ್ಕರ, ಎಲ್ಲ ಪಾಪಿ ಮಾನವರಿಗೋಸ್ಕರ ಯೇಸು ಕ್ರಿಸ್ತರು ತನ್ನ ಪ್ರಾಣ ಕೊಟ್ಟಿದ್ದು ಮಾತ್ರನೇ. ಅದಕ್ಕಿಂತಲೂ ಶ್ರೇಷ್ಠವಾದ ಪ್ರೀತಿ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದೇ ದೈವ ಪ್ರೀತಿ, ಅದೇ ದೇವರ ಪ್ರೀತಿ. ಇಂದು ಆ ಪ್ರೀತಿ ನಮ್ಮೆಲ್ಲರಿಗೂ ಲಭಿಸುವಂತೆ ದೇವರು ಕರುಣಿಸಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ಎಲ್ಲರಿಗೂ ಈ ಪ್ರೀತಿಯ ಒಂದು ಅರಿವಿಲ್ಲ, ಅನುಭವ ಇಲ್ಲ. ಅದಕ್ಕೇನೆ ನಮಗೆ ದೇವರನ್ನ ಪ್ರೀತಿಸುತ್ತಾ ಅವರ ಸೇವೆ ಮಾಡುತ್ತಾ ಬದುಕಲಿಕ್ಕೆ ಆಗ್ತಾ ಇಲ್ಲ. ನಮ್ಮಲ್ಲಿ ಇವತ್ತು ಎಷ್ಟು ಜನ ನಿಜವಾಗ್ಲೂ ದೇವರನ್ನು ಪ್ರೀತಿಸುತ್ತಾ ಅವರ ಸೇವೆ ಮಾಡ್ತಾ ಇದ್ದೀವಿ ಅಲ್ವಾ? ಯೋಚನೆ ಮಾಡಿ ನೋಡಿ. ಚರ್ಚಿಗೆ ಹೋಗ್ತಾ ಇದ್ದೀವಿ, ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀವಿ, ಧಾರ್ಮಿಕವಾದ ರೀತಿಯಲ್ಲಿ ಧಾರ್ಮಿಕ ಒಂದು ಜೀವಿತವನ್ನು ನಾವು ಜೀವಿಸ್ತಾ ಇದ್ದೀವಿ. ಆದರೆ ಯೇಸು ಹೇಳಿದ ಮಾತಿನ ಪ್ರಕಾರ, ಯೇಸು ನಮ್ಮನ್ನು ಪ್ರೀತಿಸಿದಂತೆಯೇ ನಮಗೆ ಇತರರನ್ನು ಪ್ರೀತಿಸುತ್ತಾ, ನಮ್ಮ ನೆರೆಯವರನ್ನು ಪ್ರೀತಿಸುತ್ತಾ, ಪರರ ಒಳಿತಿಗಾಗಿ ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸೇರಿಸುವ ಸಲುವಾಗಿ ಒಂದು ಪರಿಶುದ್ಧವಾದ, ನೀತಿಯುತವಾದ, ಸತ್ಯದಿಂದ ಕೂಡಿದ ಒಂದು ಪ್ರಾಮಾಣಿಕ ಕ್ರೈಸ್ತ ಜೀವಿತವನ್ನು ಜೀವಿಸಲಿಕ್ಕೆ ನಮ್ಮಲ್ಲಿ ಎಷ್ಟು ಮಂದಿಗೆ ಇವತ್ತು ಸಾಧ್ಯವಾಗ್ತಾ ಇದೆ? ಆಗದೆ ಇರಲಿಕ್ಕೆ ಕಾರಣ ಏನು? ಕಾರಣ ನಮ್ಮ ಒಳಗೆ ನಾವಿನ್ನೂ ದೇವರು ಕಳುಹಿಸಿಕೊಟ್ಟ ಅವರ ಆತ್ಮರನ್ನು ನಾವು ಬರಮಾಡಿಕೊಂಡಿಲ್ಲ, ನಾವು ಸ್ವೀಕಾರ ಮಾಡಲಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ಒಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು. ಯಾಕಂದರೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ, ಎಲ್ಲರೂ ಪ್ರೀತಿಯ ಕೊರತೆಯಲ್ಲಿ ಬದುಕುತ್ತಿರುವವರೇ. ಎಲ್ಲರ ಕೊರತೆಯು ಒಂದೇ, ದೈವ ಪ್ರೀತಿ ನಷ್ಟವಾದ ಒಂದು ಕೊರತೆ. ನಷ್ಟಪಟ್ಟು ಹೋಗಿದ್ದ ದೈವ ಪ್ರೀತಿಯನ್ನು ದೇವರು ತನ್ನ ಆತ್ಮನ ಮುಖಾಂತರವಾಗಿ ಮರಳಿ ನಮಗೆ ಕೊಟ್ಟರು. ನಾವೇನು ಮಾಡಬೇಕು? ನಂಬಿಕೆಯಿಂದ ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ಕೊಡಬೇಕಾದ ಬೆಲೆ ಏನು ಅಂದರೆ, ಯೇಸು ಮಾಡಿದ ಕಾರ್ಯದಲ್ಲಿ ಅವರ ಯಾತನೆ, ಮರಣ, ಪುನರುತ್ಥಾನ ನನಗಾಗಿ ಎಂದು ನಾನು ನಂಬಿ ಪಾಪ ಜೀವನಕ್ಕೆ ವಿಮುಖಳಾಗಿ ದೇವರ ಕಡೆಗೆ ತಿರುಗೋ ತೀರ್ಮಾನ ಮಾಡಬೇಕು. ಆ ಡಿಸಿಷನ್ ನಾನು ಮಾಡಬೇಕು. ದೇವರೇ, ನನಗಾಗಿ ನೀನು ಮನುಷ್ಯನಾಗಿ ಬಂದೆ, ನನ್ನ ಪಾಪ ಶಾಪವನ್ನೆಲ್ಲ ನಿನ್ನ ದೇಹದಲ್ಲಿ ನೀನು ಹೊತ್ತೆ, ನಾನು ಸಾಯಬೇಕಾದ ಸ್ಥಳದಲ್ಲಿ ನೀನು ಸತ್ತೆ, ನನ್ನ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದೆ, ನನ್ನ ಶಾಪವನ್ನೆಲ್ಲ ನೀಗಿಸಿದೆ, ಸತ್ತು ಸಮಾಧಿಯಾದೆ, ನೀನು ನನಗಾಗಿ ಪುನರುತ್ಥಾನ ಹೊಂದಿದೆ. ಇದನ್ನು ನಾನು ನಂಬುತ್ತೇನೆ ಕರ್ತನೆ. ಇನ್ನು ಮುಂದೆ ನಿನಗೆ ಸಾಕ್ಷಿಯಾಗಿ ಬಾಳುವ ಹೊಸ ಮನುಷ್ಯನಾಗಿ ಬದುಕುತ್ತೇನೆ. ಪಾಪ ಜೀವನಕ್ಕೆ ವಿದಾಯ ಹೇಳ್ತಾ ಇದ್ದೇನೆ. ನೀನೇ ನನ್ನ ರಕ್ಷಕನು ಯೇಸುವೆ, ನೀನೇ ನನ್ನ ಪ್ರಭು, ನೀವೇ ನನ್ನ ದೇವರು ಯೇಸುವೆ ಎಂದು ನೀನು ಕರೆಯುವಾಗ ನಮಗೆ ದಂಡನ ತೀರ್ಪಿಲ್ಲ. ಯಾರಿಗೆ? ವಿಶ್ವಾಸಿಗೆ.
ಒಬ್ಬ ನಿಜವಾದ ಪವಿತ್ರಾತ್ಮನನ್ನು ಸ್ವೀಕರಿಸಿ ಜೀವಿಸುತ್ತಿರುವ ಒಬ್ಬ ವಿಶ್ವಾಸಿಗೆ ದಂಡನ ತೀರ್ಪಿರುವುದಿಲ್ಲ. ಹಿ ವಿಲ್ ಗೋ ಟು ಹೆವೆನ್ ಡೈರೆಕ್ಟ್ಲಿ. ಯೇಸು ಕ್ರಿಸ್ತರಲ್ಲಿ ಇರುವವರಿಗೆ ದಂಡನ ತೀರ್ಪಿರುವುದಿಲ್ಲ. ದೇವರ ಪ್ರೀತಿ ಇದು. ಇದನ್ನು ತಡೆಯೋದಕ್ಕೆ ಯಾವ ಮನುಷ್ಯನಿಗೂ ಆಗೋದಿಲ್ಲ. ಇದನ್ನು ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಆಗೋದಿಲ್ಲ. ಇದು ದೇವರು ಉಚಿತವಾಗಿ ಎಲ್ಲ ಮಾನವರಿಗೂ ಸಿಗುವಂತೆ ಮಾಡಿದ್ದಾರೆ, ತಲುಪುವಂತೆ ಮಾಡಿದ್ದಾರೆ, ಲಭಿಸುವಂತೆ ಮಾಡಿದ್ದಾರೆ. ಆದುದರಿಂದ ದೇವರು ನಮಗೆ ದೊರಕಿಸಿಕೊಟ್ಟ ಈ ಅನುಭವವನ್ನು, ಈ ಪ್ರೀತಿಯನ್ನು ನಾವೆಲ್ಲರೂ ಸ್ವೀಕಾರ ಮಾಡೋಣ. ಸ್ವೀಕಾರ ಮಾಡಿ ದೇವರ ಪೂರ್ಣತೆಯಿಂದ ತುಂಬಲ್ಪಟ್ಟು ಪ್ರಭು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸೋಣ. ಆಮೇನ್. ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಈ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಪಾಪಕ್ಕೆ ವಿಮುಖರಾಗಿರುವ ಪ್ರತಿಯೊಬ್ಬರಲ್ಲಿಯೂ ಕೂಡ ನಿಮ್ಮ ಆತ್ಮ ಸ್ವೀಕಾರವಾಗುವಂತೆ ಆಗಲಿ ಅಪ್ಪ. ಯಾರೂ ನಾಶವಾಗದೆ ಪ್ರತಿಯೊಬ್ಬರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬ ನಿಮ್ಮ ಚಿತ್ತ ಪ್ರತಿಯೊಬ್ಬರಲ್ಲಿಯೂ ನೆರವೇರಲಿ ಅಪ್ಪ. ಎಲ್ಲ ಮಾನವರು ತಮಗಾಗಿ ಜೀವಿಸದೆ ಯೇಸು ಕ್ರಿಸ್ತರ ನಾಮ ಮಹಿಮೆಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ದೇವರ ಪೂರ್ಣತೆಯಿಂದ ತುಂಬಲ್ಪಟ್ಟವರಾಗಿ ಜೀವಿಸಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್. ಆಮೇನ್.